ನವರಾತ್ರಿ ಹಬ್ಬ 9 ದಿನಗಳ ಕಾಲ ನವದುರ್ಗೆಯರನ್ನ ಆಚರಿಸುವ ಹಬ್ಬ. ಈ ಹಬ್ಬವನ್ನ ನಾಡಿನ ಜನರೆಲ್ಲರೂ ಸಂಭ್ರಮ ಭಕ್ತಿ ಭಾವದಿಂದ ಆಚರಿಸುತ್ತಾರೆ. ಮನೆ ಮಠ ದೇಗುಲಗಳಲ್ಲಷ್ಟೇ ಅಲ್ಲದೆ ವೃದ್ಧಾಶ್ರಮದಲ್ಲೂ ನವರಾತ್ರಿ ರಂಗು ಜೋರಾಗಿದೆ. ನಮ್ಮ ಬೆಂಗಳೂರಿನ ಸಮೀಪದ ಬೈರಸಂದ್ರ ರಸ್ತೆಯಲ್ಲಿನ ಅಗರಹಳ್ಳಿ ಬಳಿ ಮಾತೃಛಾಯಾ ಟ್ರಸ್ಟ್ ನಡೆಸುತ್ತಿರುವ ಶ್ರೀಕೃಷ್ಣಾಶ್ರಮ ಧಾಮದಲ್ಲೂ ದಸರಾ ಹಬ್ಬ ಮೇಳೈಸಿದ್ದು, ಇಲ್ಲಿನ ಬೊಂಬೆ ಪ್ರದರ್ಶನ ಆಸ್ತಿಕರನ್ನ ಕೈಬೀಸಿ ಕರೆಯುತ್ತಿದೆ. ನಾಲ್ಕು ಗೋಡೆಗಳ ನಡುವೆ ಕಾಲ ಕಳೆಯುವ ಇಳಿವಯಸ್ಸಿನ ಜೀವಗಳು ಕೂಡ ಹಬ್ಬದ ಪ್ರತಿ ಆಚರಣೆಯನ್ನ ಅನುಭವಿಸುತ್ತಿದ್ದಾರೆ. ಇಂದು ನಡೆದ ಪೂಜಾ ಕಾರ್ಯದಲ್ಲಿ ಸೋನಾ ಇವೆಂಟ್ಸ್ ಅಂಡ್ ಎಂಟರ್ಟೈನ್ಮೆಂಟ್ನ ಮುಖ್ಯಸ್ಥರಾದ ಸೋನಾ ಗಣೇಶ್ ನಾಯಕ್ ಭಾಗವಹಿಸಿದ್ರು. ಈ ವಿಶೇಷ ಆಚರಣೆ ಬಗ್ಗೆ ಮಾತೃಛಾಯಾ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಕೃಷ್ಣಮೂರ್ತಿಯವರು ಮಾತನಾಡಿದ್ದಾರೆ. ಮಾತೃಛಾಯಾ ಟ್ರಸ್ಟ್ ವತಿಯಿಂದ ಎಲ್ಲ ಹಬ್ಬಗಳನ್ನ ಆಚರಿಸೋ ರೀತಿಯಲ್ಲೇ ಇದನ್ನು ಸಹ ನಮ್ಮ ದಸರಾ ಗೊಂಬೆ ಪ್ರದರ್ಶನನೂ ಸಹ ಮಾಡ್ತಾ ಇದ್ದೀವಿ. ದೊಡ್ಡ ಮಟ್ಟದಲ್ಲಿ ಈ ಸತಿ ಇದು ಮಾಡಿದ್ದೀವಿ ಬೊಂಬೆ ಹಬ್ಬ. ಅದಕ್ಕೆ ಇಲ್ಲಿರೋರು ಎಲ್ಲರೂ ಸಹಕಾರ, ನಮ್ಮ ಮಾತೃಛಾಯಾ ಟ್ರಸ್ಟ್ನ ಸಿಬ್ಬಂದಿ ಮತ್ತು ನಮ್ಮ ಹಿರಿಯ ನಾಗರಿಕರ ಎಲ್ಲರದ್ದು ಒತ್ತಾಸೆಯಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮನ ಇನ್ನೂ ಎಲ್ರಿಗೂ ಹೊರಗಡೆ ಇರೋರ್ಗು ಮುಂದಿನ ಪೀಳಿಗೆಗೂ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಗೊಂಬೆ ಪ್ರದರ್ಶನ ಎಲ್ಲರೂ ಬಂದು ನೋಡೋ ಥರ ವ್ಯವಸ್ಥೆ ಮಾಡೋಣ ಅಂಥೇಳಿ ಸುತ್ತಮುತ್ತ ಹಳ್ಳಿಯಲ್ಲಿರೋರ್ಗೆಲ್ರಿಗೂ ಅದನ್ನು ಆಹ್ವಾನ ಕೊಟ್ಟಿದ್ದೀವಿ. ಪ್ರತಿಯೊಬ್ಬರು ಬಂದು ಅದನ್ನು ನೋಡಿ ನಮ್ಮ ಈ ಒಂದು ಸಂಪ್ರದಾಯ ಏನಿದೆಯೋ ಅದನ್ನು ಮತ್ತೆ ಉಳಿಸಿ ಬೆಳೆಸಬೇಕು ಅನ್ನೋವಂಥದ್ದು ನಮ್ಮೊಂದು ಆಸೆ. ನಮ್ಮ ಹಿರಿಯ ನಾಗರಿಕರು ಅವರೆಲ್ಲರೂ ತುಂಬ ಚೆನ್ನಾಗಿ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪ್ಲಸ್ ಅವರೇನಂತಾರೆ ಭಜನೆ ಕಾರ್ಯಕ್ರಮಗಳು ಮಾಡೋವಂಥದ್ದು, ಮತ್ತು ಈ ದೇವರಿಗೆ ಪ್ರತಿ ದಿವಸ ನೈವೇದ್ಯ ಇದರದ್ದು ನಮ್ಮ ದಸರಾ ಹಬ್ಬದ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಯಾವ ರೀತಿ ಇದೆಯೋ ಅದನ್ನು ಅದೇ ರೀತಿ ಪಾಲಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರೆಲ್ಲರೂ ಸಮಾನ ಮನಸ್ಕರಾಗಿ ಇದನ್ನು ಮಾಡ್ತಾ ಇರೋದರಿಂದ ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿರೋವಂಥವ್ರಿಗೆ ಏನಂತಂದರೆ ಯಾವುದೇ ವಿಧವಾದಲ್ಲೂ ನಾವೇನಂತಾರೆ ಎಲ್ಲಪ್ಪ ಇಲ್ಲಿ ಬೇರೆ ಕಡೆ ಇದ್ದೀವಿ, ನಾವೊಂದು ಹಿರಿಯ ನಾಗರಿಕರ ಒಂದು ವಸತಿ ಇದರಲ್ಲಿ ಇದ್ದೀವಿ ಅನ್ನೋವಂಥದ್ದಲ್ಲ, ನಮ್ಮ ಮನೆಯಲ್ಲಿ ಇದ್ದೀವಿ ಅನ್ನೋ ಒಂದು ಭಾವನೆ ಅವ್ರಿಗೆ ಬರುತ್ತೆ. ಅದ್ರ ಜೊತೆಗೆ ಎಲ್ಲ ಅವರ ಲೈಕ್ ಮೈಂಡೆಡ್ ಫ್ರೆಂಡ್ಸ್ಗಳು ಸಿಗ್ತಾ ಇರ್ತಾರೆ. ಅವರು ಎಷ್ಟರ ಮಟ್ಟಕ್ಕೆ ಎಂಗೇಜ್ ಆಗಿರ್ತಾರೆ ಅಂತಂದರೆ ಪ್ರತಿಯೊಂದು ಕಾರ್ಯಕಲಾಪಗಳಲ್ಲೂ ಅವ್ರು ಭಾಗವಹಿಸ್ತಾ ಇರ್ತಾರೆ. ಯೋಗ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ಭಜನ್ಸ್ ಆಗಿರ್ಬೋದು, ಮತ್ತು ಬೇರೆ ಇನ್ನೇನಾದರೂ ತೋಟದ ಕೆಲಸ ಕೈಂಕರ್ಯಗಳನ್ನ ಈ ಥರದನ್ನೆಲ್ಲ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಇವ್ರಿಗೆ ಏನಂತಂದರೆ ಯಾವುದೇ ಕಾರಣಕ್ಕೂ ಅವರಿಗೆ ಬೇಸರ ಅನ್ನೋಂಥದ್ದು ಆಗೋದಿಲ್ಲ. ಇದ್ರ ಒಟ್ಟಿಗೆ ನಾವೇನಂತಂದರೆ ಬೇರೆ ಥರದ ಆ್ಯಕ್ಟಿವಿಟಿ ಪ್ರೋಗ್ರಾಮು, ಮ್ಯೂಸಿಕ್ ಕನ್ಸರ್ಟ್ ಆಗಿರ್ಬೋದು ಅಥವಾ ಯಕ್ಷಗಾನ ಆಗಿರ್ಬೋದು ಅಥವಾ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಾವು ಆಗಾಗ ನಿರೂಪಿಸ್ತಾ ಇರ್ತೀವಿ. ಇದರಿಂದ ಎಲ್ರಿಗೂ ಮಾನಸಿಕವಾಗಿ ಎಲ್ರಿಗೂ ಚೆನ್ನಾಗಿ ಖುಷಿ ಕೊಡುತ್ತೆ. ಎಲ್ರಿಗೂ ಒಂಥರ ಕಣ್ಣಿಗೆ ಹಬ್ಬ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಹಿಂಗೆ ಬೆಳೆಸ್ಕೊಂಡು ಹೋಗೋದಕ್ಕೆ ಇವರೆಲ್ಲರ ಒಂದು ಸಹಕಾರ ನಮಗೆ ಉತ್ತೇಜನ ಕೊಡ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿಗೆ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋವಂಥ ಒಂದು ಆಸೆ ನಮ್ಮಲ್ಲಿ ಇದಾಗುತ್ತೆ. ನವರಾತ್ರಿಯ 9 ದಿನಗಳ ವಿಶೇಷದ ಬಗ್ಗೆ ತಿಳಿಯೋದಾದ್ರೆ, ನವರಾತ್ರಿಯ ಮೊದಲ ದಿನ ಶೈಲಪುತ್ರಿಯನ್ನು ಆರಾಧಿಸಿದರೆ ಅಂದಿನ ವಿಶೇಷ ಖಾದ್ಯ ಖಾರ ಪೊಂಗಲ್. 2ನೇ ದಿನ ಬ್ರಹ್ಮಚಾರಿಣಿಯನ್ನ ಪೂಜಿಸಿದರೆ ಅಂದು ಪುಳಿಯೋಗರೆ ಆಯ್ಕೆ ಅತ್ಯುತ್ತಮ. 3ನೇ ದಿನ ಚಂದ್ರಘಟಾದೇವಿ ರೂಪದಲ್ಲಿ ದೇವಿಯನ್ನ ಆರಾಧಿಸಿದರೆ ಅಂದು ಕೊಬ್ಬರಿ ಅನ್ನ ಅತ್ಯುತ್ತಮ ಆಯ್ಕೆ. 4ನೇ ದಿನ ಕೂಷ್ಮಾಂಡ ದೇವಿಗೆ ನಮಿಸಿ ಗೊಜ್ಜು ಅವಲಕ್ಕಿ ಸೇವನೆ. 5ನೇ ದಿನ ಸ್ಕಂದಮಾತಾದೇವಿಯ ರೂಪವನ್ನು ಆರಾಧಿಸಿ ಚಿತ್ರಾನ್ನ ಸೇವಿಸುತ್ತಾರೆ. 6ನೇ ದಿನ ಕಾತ್ಯಾಯಿನಿ ದೇವಿಯನ್ನ ಕಣ್ತುಂಬಿಕೊಂಡು ಕಡಲೆಬೇಳೆ ಪಾಯಸ ಅಥವಾ ಐಗ್ರೀವ ಸೇವಿಸುವುದು ಉತ್ತಮ. 7ನೇ ದಿನ ಕಾಲರಾತ್ರಿ ದೇವಿಯ ಆರಾಧನೆಯೊಂದಿಗೆ ಮೊಸರನ್ನ ಸೇವಿಸಿ. 8ನೇ ದಿನ ಮಹಾಗೌರಿಯ ಮಹತ್ವ ತಿಳಿದು ಗೋಧಿ ಪಾಯಸ ಸೇವಿಸಬೇಕು ಅಂತಾರೆ. 9ನೇ ದಿನ ಸಿದ್ಧಿದಾತ್ರಿಗೆ ಬೆಲ್ಲದ ಅನ್ನ ಇಷ್ಟವಾದರೆ ದಶಮಿಯ ಕೊನೆಯ ದಿನ ವಿಜಯದುರ್ಗಗೆ ನಮಿಸಿ ಚಿತ್ರಾನ್ನ ಮತ್ತು ಮೊಸರನ್ನ ಸೇವನೆ ಒಳ್ಳೆಯದು. ಈ ಕೃಷ್ಣಾಶ್ರಯ ಧಾಮಕ್ಕೆ ಬಂದು ಇವತ್ತಿಗೆ ಸರಿಯಾಗಿ 11 ವರ್ಷಗಳಾಯಿತು. 11 ವರ್ಷ ನಾವಿಲ್ಲಿ ತುಂಬಾ ಸಂತೋಷವಾಗಿ ಆರಾಮಾಗಿ ಇದ್ದೀವಿ ಅಂತಲೇ ಹೇಳಬೇಕು. ವರ್ಷದಲ್ಲಿ ನಡೆಯುವ ಪ್ರತಿಯೊಂದು ಸ್ವಲ್ಪ ಮಹತ್ವಪೂರ್ಣವಾದ ದೊಡ್ಡ ಹಬ್ಬಗಳು ಅಂತ ಯಾವ್ದು ಹೇಳ್ತೀವೋ ಅವುಗಳೆಲ್ಲ ಕೂಡ ಇಲ್ಲಿ ನಾವು ಆಚರಿಸ್ತೀವಿ. ಈಗ ದಸರಾ ಮಹೋತ್ಸವ ಆಗಿರೋದ್ರಿಂದ, ಅದು ನಾಡಹಬ್ಬ ಆಗಿರೋದ್ರಿಂದ ನವರಾತ್ರಿಯ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಈ ಸಲ
ಬಹಳ ದೊಡ್ಡದಾಗಿ ಎಲ್ಲ ಬೊಂಬೆಗಳನ್ನು ಇಟ್ಟಿದ್ದೀವಿ. ಇದು ನವದುರ್ಗೆಯರ ಹಬ್ಬ. ನವದುರ್ಗೆ ದುರ್ಗಾ ಮಾತೆ ಒಂದೊಂದು ಅವತಾರದಲ್ಲಿ ಕೂಡ ಒಂದೊಂದು ದಿನ ಪೂಜೆ ತಗೊಳ್ತಾಳೆ. ಮೊದಲನೇ ದಿನ ಶೈಲಪುತ್ರಿಯಿಂದ ಹಿಡಿದು ಬ್ರಹ್ಮಚಾರಿಣಿಯಿಂದ ಹಿಡಿದು ಚಂದ್ರಘಂಟ ಆಗಿ ಕೂಷ್ಮಾಂಡ ದೇವಿ ಆಗಿ ಹಾಗೆ ಒಂದೊಂದು ದಿನ ಒಂದೊಂದರಲ್ಲಿ ಅವಳು ಪೂಜೆ ತಗೊಳ್ತಾಳೆ. ಮತ್ತು ಈ ದೇವಿಗೆ ಯಾವ್ಯಾವ ಥರ ಪ್ರಸಾದ ಮಾಡಬೇಕು ಅನ್ನೋದಿದೆ, ಅದೇ ಥರ ಪ್ರಸಾದಗಳನ್ನ ಕೂಡ ನಾವು ಮಾಡ್ತಾಯಿದ್ದೀವಿ. ಹಾಗಾಗಿಬಿಟ್ಟು ಇಲ್ಲಿ ಕಲಶ ಸ್ಥಾಪನೆ ಕೂಡ ಆಗಿದೆ. ಬಹಳ ಭಯಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಭಜನೆಗಳನ್ನ ಹಾಡ್ತೀವಿ. ಮತ್ತು ಬೆಳಗ್ಗೆ ಮತ್ತು ಸಂಜೆ ಆರತಿ ಆಗುತ್ತೆ, ದೇವಿಗೆ ಮಂಗಳಾರತಿ ಮಾಡ್ತೀವಿ. ಇಲ್ಲಿ ಎಲ್ಲ ಹಿರಿಯ ನಾಗರಿಕರು ಕೂಡ ಶ್ರದ್ಧಾ ಭಕ್ತಿಯಿಂದ ಬಂದು ಸಹಕರಿಸ್ತಾರೆ. ಹಾಗೆ ಎಷ್ಟೋ ಜನಕ್ಕೆ ತಮ್ಮ ರೂಮ್ಗಳನ್ನ ಬಿಟ್ಟು ಬರೋದೇ ಕಷ್ಟ ಆದರೂ ಕೂಡ ಇಲ್ಲಿಯ ಸಿಬ್ಬಂದಿ ವರ್ಗ ಅವರನ್ನು ವೀಲ್ ಚೇರ್ ಮೇಲೆ ಕೂಡ ಕರ್ಕೊಂಡು ಬರ್ತಾರೆ. ಅವರುಗಳು ಬಂದು ಭಾಗವಹಿಸ್ತಾರೆ. ಅದನ್ನು ನೋಡಿದಾಗ ಬಹಳನೇ ಸಂತೋಷ ಆಗುತ್ತೆ. ಹೀಗೆ ಇಲ್ಲಿಯ ಹಬ್ಬಗಳು ಭಾಳ ವಿಜೃಂಭಣೆಯಿಂದ ಬಹಳ ಚೆನ್ನಾಗಿ ನಡೆಯುತ್ತೆ. ಹಾಗೆ ಊಟ ಉಪಚಾರಗಳು ಕೂಡ ಇಲ್ಲಿ ಬಹಳನೇ ಚೆನ್ನಾಗಿ ನಡೆಯುತ್ತೆ. ಮತ್ತು ವಾತಾವರಣವೂ ಹಾಗೇ ಇದೆ. ಎಲ್ಲಿ ನೋಡಿದ್ರೂ ಕಣ್ಣಿಗೆ ತಂಪಾಗೋ ಹಾಗೆ ಹಸಿರು ಗಿಡಗಳಿವೆ, ಮರಗಳಿವೆ. ಆ ಗಿಡಗಳಲ್ಲಿ ಹೂವುಗಳನ್ನ ನೋಡಿದಾಗ ಬಹಳನೇ ಸಂತೋಷ ಆಗುತ್ತೆ. ಇಲ್ಲಿ ನವಿಲು ಇತ್ತು, ಮೊಲಗಳಿವೆ ಈಗಲೂ. ಮತ್ತು ನೋಡೋದಕ್ಕೆ ಬಾತುಕೋಳಿಗಳಿವೆ, ಒಂದು ಫೌಂಟೇನ್ ಕೂಡ ಇದೆ. ಭಾಳನೇ ಆರೋಗ್ಯದಾಯಕವಾದ ಸ್ಥಳ, ಭಾಳ ಶುಭ್ರವಾದ ರಮ್ಯವಾದ ಪ್ರದೇಶವಾಗಿದೆ. ಸಿಟಿಯಿಂದ ಬಹಳ ದೂರ ಅಲ್ಲ. ಹಾಗೆ ಇಷ್ಟು ದೊಡ್ಡ ಪ್ರದೇಶ ಹಾಗೆ ಸಿಟಿ ಒಳಗೆಲ್ಲೂ ಸಿಗೋದೂ ಇಲ್ಲ. ಆದರೆ ಇಲ್ಲಿರೋದಕ್ಕೆ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದೀವಿ ಅಂತಲೇ ಹೇಳಬೇಕು. ನಮಗೆ 11 ವರ್ಷ ಕಳೆದಿದ್ದು ಗೊತ್ತೇ ಆಗಲಿಲ್ಲ ಅಂತ ಹೇಳಬೇಕು. ನವರಾತ್ರಿಯ 9 ದಿನಗಳಂದು ಒಬ್ಬೊಬ್ಬ ದೇವಿಯ ಆರಾಧನೆ, ವಿಶೇಷ ಖಾದ್ಯದ ಜೊತೆಗೆ ಪ್ರತಿದಿನ ಇಂಥದ್ದೇ ಬಣ್ಣದ ಬಟ್ಟೆ ಧರಿಸುವ ವಿಶೇಷತೆಯೂ ಇದೆ. ಮೊದಲ ದಿನ ಶ್ವೇತವರ್ಣ, 2ನೇ ದಿನ ಕೆಂಪು, 3ನೇ ದಿನ ರಾಯಲ್ ಬ್ಲೂ, 4ನೇ ದಿನ ಹಳದಿ, 5ನೇ ದಿನ ಹಸಿರು, 6ನೇ ದಿನ ಬೂದು, 7ನೇ ದಿನ ಕಿತ್ತಳೆ, 8ನೇ ದಿನ ನವಿಲು ಹಸಿರು, 9ನೇ ದಿನದಂದು ಗುಲಾಬಿ ಬಣ್ಣದ ವಸ್ತ್ರ ಧರಿಸಿ ಹಬ್ಬವನ್ನು ಆಚರಿಸಲಾಗುತ್ತೆ. ನಾವು ಬಂದು ಇಲ್ಲಿಗೆ 8ನೇ ವರ್ಷ ಆಯಿತು. ಇವಾಗ ಬೊಂಬೆ ಇದ್ರ ಬಗ್ಗೆ ಒಂದು ಸ್ತೋತ್ರ ಇದೆ, ಅದನ್ನು ಹೇಳ್ತೀನಿ. ಪ್ರಥಮಂ ಶೈಲಪುತ್ರಿ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಚತುರ್ಥಕಂ ಕೂಷ್ಮಾಂಡೇತಿ, ಪಂಚಮಂ ಸ್ಕಂದ ಮಾತಾ, ಷಷ್ಠಮಂ ಕಾತ್ಯಾಯಿನಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಅಷ್ಟಮಂ ಗೌರಿ ಮಾತಾ, ನವಮಂ ಸಿದ್ಧಿದಾತ್ರಿ. ಹೀಗೆ ಉತ್ತನ್ಯೇತಾನಿ ನವದುರ್ಗಾ ಸ್ತೋತ್ರಂ ಸಂಪೂರ್ಣಂ. ಈ ನವರಾತ್ರಿಯಲ್ಲಿ 9 ದುರ್ಗೆಯರ ಅವತಾರ ಹೇಗೆ ಬಂದಿದೆ, ಒಬ್ಬೊಬ್ಬರು ಒಂದೊಂದರ ಹೆಸರು ಈ ಸ್ತೋತ್ರದಲ್ಲಿದೆ. ಅದಕ್ಕೆ ಈ ಸ್ತೋತ್ರ ದುರ್ಗಾ ಕವಚ ಅನ್ನೋ ಸ್ತೋತ್ರದಲ್ಲಿ ಇದು ಬಂದಿದೆ. ಈಗ ನಡೀತಾ ಇರೋದು ತುಂಬ ಚೆನ್ನಾಗಿದೆ. ತುಂಬ ಉತ್ಸಾಹದಿಂದ ಎಲ್ಲರೂ ಪಾಲ್ಗೊಂಡು, ಇವಾಗ ತಾನೇ ಭಜನೆ ಆಗ್ತಾಯಿತ್ತು, ಆವಾಗಲೇ ಒಂಥರ ಬಂದು ನೋಡಿದೆ. ತುಂಬ ಉತ್ಸಾಹದಿಂದ, ಮತ್ತು ನಮ್ಮ ಸಂಸ್ಥೆಯ ಚೇರ್ಮನ್ರು ಸೇರಿದಂತೆ, ಅವರ ಶ್ರೀಮತಿಯವರು ಸೇರಿದಂತೆ ತುಂಬ ಉತ್ಸಾಹದಿಂದ ಈ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಮ್ಮ ಸಾಂಸ್ಕೃತಿಕ ಲೋಕಕ್ಕೆ ನಮ್ಮದೊಂದು ಕಾಂಟ್ರಿಬ್ಯೂಷನ್ ಇದೆ, ನಮ್ಮದು ಒಂದು ಕಾಣಿಕೆ ಅನ್ನೋ ಒಂದು ಭಾವನೆ ನನಗೆ ಬಂದಿದೆ. ಈ ಸಂಸ್ಥೆ ಬಗ್ಗೆ ಹೇಳೋದಾದರೆ, ನಮಗೆ ತುಂಬ ತೃಪ್ತಿ ಕೊಟ್ಟಿರ್ತಕ್ಕಂಥ ಒಂದು ಸಂಸ್ಥೆ ಇದು. ಅಮ್ಮಂದರಿಗೆ ಕೊಡ್ತಕ್ಕಂಥ ಸೌಲಭ್ಯಗಳು ಅಂದರೆ ಓಲ್ಡ್ ಏಜ್ ವೃದ್ಧರಿಗೆ ಕೊಡ್ತಕ್ಕಂಥ ಸೌಲಭ್ಯಗಳಾಗಲಿ, ಅವರಿಗೆ ಒದಗಿಸ್ತಕ್ಕಂಥ ಊಟ ತಿಂಡಿ ಆಗಲಿ, ಅವರಿಗೆ ಒದಗಿಸ್ತಕ್ಕಂಥ ವೈದ್ಯಕೀಯ ಸೌಲಭ್ಯಗಳಾಗಲಿ, ಮನೋರಂಜನಾ ಕಾರ್ಯಕ್ರಮಗಳಾಗಲಿ, ಇವೆಲ್ಲದರಲ್ಲೂ ಕೂಡ ಟಾಪಲ್ಲಿದೆ, A1 ಇದೆ ಅಂತ ನನ್ನ ಭಾವನೆ. ಎಲ್ಲರೂ ತುಂಬ ತೃಪ್ತಿಯಾಗಿದ್ದೀವಿ ನಾವು. ಹೀಗೆ ಪ್ರತಿ ಹಬ್ಬಗಳು ಒಂದೊಂದು ಹಿನ್ನೆಲೆ, ಇತಿಹಾಸ, ವಿಶೇಷವನ್ನ ಹೊಂದಿರುತ್ತವೆ. ಅವುಗಳನ್ನು ಅರ್ಥೈಸಿಕೊಂಡು ಆಚರಿಸಿದರೆ ಹಬ್ಬದ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಿದಂತಾಗುತ್ತೆ. ಇಂಥ ಮೆರುಗನ್ನ ಹೊಂದಿರುವ ಶ್ರೀಕೃಷ್ಣಾಶ್ರಮ ಧಾಮಕ್ಕೆ ನೀವು ಒಮ್ಮೆ ಭೇಟಿ ನೀಡಿ.